जय बोलो भारत माता की जय। बोलो भारत माता की जय। ತರುಣರ ಕಣ್ಮಣಿ ಯುವ ನಾಯಕ ನಮಗೆಲ್ಲರೂ ಬಹಳ ಸ್ಫೂರ್ತಿದಾಯಕದಂತ ನಮ್ಮ ನೆಚ್ಚಿನ ಅಂದರೆ ಕರ್ನಾಟಕ ರಾಜ್ಯದ ಬಿಜೆಪಿ ಯುವ ಮೋರ್ಚಾದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದುಕೊಂಡು ಇಡೀ ರಾಜ್ಯಾದ್ಯಂತ ಸಂಚಾರವನ್ನು ಮಾಡಿ ಬಹಳ ಅಚ್ಚುಕಟ್ಟಾಗಿ ಪಕ್ಷವನ್ನು ಸಂಘಟನೆಯನ್ನು ಬೆಳೆಸಿದಂಥ ಯುವಕರನ್ನೆಲ್ಲ ಪಕ್ಷದ ತಂದಂತಹ ಸನ್ಮಾನ್ಯ. ಹಾಗೆ ಈಗ ಪ್ರಸ್ತುತ ಬಿಜೆಪಿ ರಾಜ್ಯದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಹಾಗೆಯೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸುಪುತ್ರನೂ ಆಗಿರುವಂತಹ BY ವಿಜಯೇಂದ್ರ ಅವರು ಇವತ್ತು ನಮ್ಮ ಜೊತೆ ಆಶ್ರಮಕ್ಕೆ ಬಂದಿದ್ದಾರೆ. ಇವತ್ತು ವಿಶೇಷ ಏನಂತಂದರೆ ಇವತ್ತು ಅವರ ಹುಟ್ಟುದಿನ. ಅದರಿಂದ ಮೊದಲಾಗಿ ನಾವೆಲ್ಲರೂ ಒಮ್ಮೆ ಅವರಿಗೆ ಹುಟ್ಟುದಿನದ ಶುಭಾಶಯಗಳನ್ನು ಹೇಳುವ. ವಿಜಯೇಂದ್ರ ಅವರಿಗೆ ಹುಟ್ಟುದಿನದ ಶುಭಾಶಯಗಳು. ಇವತ್ತು ವಿಶೇಷವಾಗಿ ಇಲ್ಲಿ ಕಾರ್ಯಕ್ರಮ ಇಟ್ಟುಕೊಳ್ಳಿ ಕಾರ್ಯಕ್ರಮ ಅಂದರೆ ಬಹಳ ವಿಜೃಂಭಣೆಯಿಂದ ಇವತ್ತು ಬರ್ತ್ಡೇಯನ್ನು ಸೆಲೆಬ್ರೇಷನ್ ಮಾಡ್ಬೋದಿತ್ತು ಅವರಿಗೆ. ಆ ವ್ಯವಸ್ಥೆ ಇದೆ, ಆ ತಾಕತ್ತಿದೆ, ಎಲ್ಲವಿದೆ. ಆದರೆ ಅವರು ಅತ್ಯಂತ ಸಿಂಪಲ್ ಆಗಿ ಏನು ಯಾರಿಗೂ ಗೊತ್ತಿಲ್ಲದಾಗೆ ಹಾಕಬೇಕು, ಅದರಲ್ಲಿ ಪ್ರಚಾರ ಬೇಡ, ಅವೆಲ್ಲ ಫ್ಲೆಕ್ಸಿ ಎಲ್ಲ ಹಾಕಿದ್ರು. ನಮಗೆ ನಿನ್ನೆ ಸಂಜೆ ಬೈದರು, ಯಾಕೆ ಅದೆಲ್ಲ ಫ್ಲೆಕ್ಸಿ ಎಲ್ಲ ಹಾಕಿದಾಗಿದೆ ಅಂದರೆ ಬಹಳ ಸಿಂಪಲ್ ಮನುಷ್ಯ ಅವರು. ಬಹಳ ಅಂದರೆ ಸಮಾಜದ ಜೊತೆ ಸಾಮಾನ್ಯರಿಂದ ಸಾಮಾನ್ಯ ಕಾರ್ಯಕರ್ತರ ಜೊತೆ ಇರುವಂತಹ ಒಬ್ಬ ಸಜ್ಜನ ನಮ್ಮ ಮಿತ್ರರು. ಅವರನ್ನು ಇಲ್ಲಿ ನಾವು ಕರ್ಕೊಂಡು ಬಂದಿದ್ದೇವೆ. ಈ ಮಕ್ಕಳ ಮುಂದೆ ಈ ನನ್ನ ಹುಟ್ಟುಹಬ್ಬ ಆಚರಿಸುವುದು ಬಹಳ ಖುಷಿ ಅಂತ ಅವರಿಗೆ ಆಗ್ತಾ ಇದೆ. ಹಾಗೆಯೇ ಗೋವುಗಳಿಗೆ ಗೋಗ್ರಾಸವನ್ನಿಟ್ಟು ಗೋ ಆರತಿ ಮಾಡಿ ಗೋಗ್ರಾಸ ಬಿಟ್ಟು ಅದ ನಂತರ ಭಾರತ ಮಾತಾ ಪೂಜೆ ಹಾಗೂ ಶ್ರೀರಾಮದೇವರಿಗೆ ಆರತಿಯನ್ನು ಮಾಡಿ ಮಾನ್ಯ ವಿಜಯೇಂದ್ರ ಅವರು ಇವತ್ತು ಬರ್ತ್ಡೇಯನ್ನು ಸೆಲೆಬ್ರೇಷನ್ ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನ್ಯ ವಿಜಯೇಂದ್ರ ಅವರಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈಗ ಬಂದಂಥ ಎಲ್ಲ ಅತಿಥಿಗಳನ್ನು ಈ ಸಂಸ್ಥೆಯ ಸಂಚಾಲಕರು, ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು, ಈ ಸಂಸ್ಥೆಯ ಸಂಚಾಲಕರು, ವಿಶ್ವ ಹಿಂದೂ ಪರಿಷತ್ನ ಜವಾಬ್ದಾರಿಯಲ್ಲಿ ನಿಂತುಕೊಂಡು ಕೆನರಾ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದುಕೊಂಡು ರಿಟೈರ್ಡ್ ಆದಂಥ ಪಜೀರ್ನಲ್ಲಿಂದ ಗೋ ವನಿತಾಶ್ರಮ ಸುಮಾರು 20 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಪಜೀರು ಗೋ ವನಿತಾಶ್ರಮ ಬಹಳ ದೊಡ್ಡ ಸಂಸ್ಥೆ. ಆ ಸಂಸ್ಥೆ ಮತ್ತು ಈ ಸಂಸ್ಥೆ ಜಂಟಿಯಾಗಿ ಕಾರ್ಯಾಚರಿಸ್ತಿದೆ. ಒಂದು ತಿಂಗಳಿಗೆ ಸುಮಾರು 7 ಲಕ್ಷ ರೂಪಾಯಿ ಖರ್ಚಿದ್ದಾರೆ ಎರಡು ಸಂಸ್ಥೆಗೆ. ಅಂತ ಕಾನ್ಫರೆನ್ಸ್ ಮಾಡುವ ಯಾವ ರೀತಿಯಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಪಾಪ ಎಲ್ಲೆಲ್ಲ ಹೋಗಿಕೊಂಡು ಇಡೀ ಹೊರ ದೇಶಗಳಿಗೆ ಹೋಗಿಕೊಂಡು ಸಂಚಾರವನ್ನು ಮಾಡಿಕೊಂಡು ಆರೋಗ್ಯ ಸರಿ ಇಲ್ಲದಿದ್ದರೂ ಪಾಪ ಅದರ ಹಿಂದೆ ಬಿದ್ದುಕೊಂಡು ಆ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಸುಮಾರು 7 ರಿಂದ 8 ಲಕ್ಷ ರೂಪಾಯಿ ಎರಡು ಸಂಸ್ಥೆಗಳಿಗೆ ಖರ್ಚಾಗ್ತದೆ. ಅಲ್ಲಿ ಸುಮಾರು 400 ರಿಂದ 500 ದನಕರುಗಳಿವೆ ಅಲ್ಲಿ. ಅದಲ್ಲದೆ ಈ ಬೇರೆ ಬೇರೆ ಸಂಘಟನೆ ಮುಖಾಂತರ ಬಂದಂತಹ ದನಕರುಗಳನ್ನು ಕೂಡ ಆಶ್ರಮಕ್ಕೆ ತಂದಾಗೋದ್ರಿಂದ ವ್ಯವಸ್ಥೆ ಬಹಳ ಕಷ್ಟದಲ್ಲಿದ್ದು ಅದನ್ನು ಮುಂದುವರಿಸಿ ಹೋಗುವಂಥ ಬಹಳ ಸಜ್ಜನ ಸಾತ್ವಿಕ ಶ್ರೀ ಡಾಕ್ಟರ್ ಅನಂತ ಕೃಷ್ಣ ಭಟ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಅಲ್ಲಿರುವಂಥವರು ಶ್ರೀಯುತ ಕಿಶೋರ್ ಕುಮಾರ್ ಪುತ್ತೂರ್ ಅವರು, ಇಡೀ ಕಾರ್ಯಕ್ರಮದ ಇವತ್ತಿನ ಸಂಘಟಕರು, ನಮ್ಮ ಯುವ ನಾಯಕ, ಬಿಜೆಪಿ ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಯುವ ಮೋರ್ಚಾದ ಜವಾಬ್ದಾರಿಯನ್ನು ಇಟ್ಟುಕೊಂಡು ಇಡೀ ಯುವಕರನ್ನು ಸಂಘಟನೆ ಮಾಡಿದಂಥ ಯುವಕರ ಕಣ್ಮಣಿ ಕಿಶೋರ್ ಕುಮಾರ್ ಪುತ್ತೂರ್ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ರವೀಂದ್ರ ಶೆಟ್ಟಿ ಉಳಿದಟ್ಟು ನಿಮಗೆ ನಾನು ಇಲ್ಲಿ ಪರಿಚಯ ಮಾಡಿದ್ರೆ ನನ್ನ ತಪ್ಪಾಗ್ತದೆ. ಅಂದರೆ ನಮ್ಮವರೇ ಎಲ್ಲರಿಗೂ ಬೇಕಾದಂಥ ಶ್ರೀಯುತ ರವೀಂದ್ರ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಕ್ಷೇತ್ರದ ಅಧ್ಯಕ್ಷರು ಚಂದ್ರವಾಸ್ ಪಂಡಿತ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಗೋಪಾಲ್ ಕುತ್ತಾರ್ ಅವರು ಟ್ರಸ್ಟಿಗಳಲ್ಲಿ ಇರುವವರು. ಹಾಗೆಯೇ ವಿಧಾನ ನಮ್ಮ ಧಾರ್ಮಿಕ ಪರಿಷತ್ತಿನ ಸದಸ್ಯರಾದಂಥ ಗೋಪಾಲ್ ಕುತ್ತಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿ ಮೈಸೂರಿನವರು ದಕ್ಷಿಣ ಕನ್ನಡ ಜಿಲ್ಲೆಯ ಸೊಬಗನ್ನು ನೋಡಲಿಕ್ಕೆ ಅಂತ ಬಂದಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಎಲ್ಲ ಸ್ವಯಂ ಸೇವಕ ಬಂಧುಗಳು, ಆಶ್ರಮದ ಪುಟಾಣಿ ಮಕ್ಕಳು, ನಿಮ್ಮನ್ನು ಹಾಗೆ ಆಶ್ರಮದ ಸಂಸ್ಥೆಯಲ್ಲಿರುವಂಥ ಎಲ್ಲ ನಮ್ಮವರುಗಳನ್ನು, ಹಾಗೆಯೇ ನಮ್ಮ ಮಾಧ್ಯಮ ಪ್ಲಸ್ ಹಾಗೂ ಮಾಧ್ಯಮ ಮಿತ್ರರನ್ನು ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮ ಕೇಂದ್ರ ಬಿಂದು ವಿಜಯೇಂದ್ರ ಅವರು, ಅಂದರೆ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಿರುವಂಥ ವಿಜಯೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಕಿಶೋರ್ ಕುಮಾರ್ ಪುತ್ತೂರ್ ಅವರು ಶಾಲು ಹಾಕಿ ಹೂವಿನ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ. ಬಂದಿರತಕ್ಕಂಥ ಎಲ್ಲ ಅತಿಥಿಗಳನ್ನ ಶಾಲು ನೀಡಿ ಸ್ವಾಗತಿಸಬೇಕಾಗಿ ಕಿಶೋರ್ ಕುಮಾರ್ ಪುತ್ತೂರ್ ಅವರಿಗೆ ವಿನಂತಿಸಿದ್ದೇನೆ.
ಇಡೀ ಜನಸೇವೆಯನ್ನೇ ತಮ್ಮ ಮೂಲ ಚಿಂತನೆಯಾಗಿ ನಡೆಸಿಕೊಡುವಂತಹ ವಿಜೇಂದ್ರ ಅವರು ಆಗಮಿಸಿದ್ದಾರೆ. ಅವರ ಯಡಿಯೂರಪ್ಪರು ಕೂಡ ಇಲ್ಲಿ ಮಾನ್ಯ ಯಡಿಯೂರಪ್ಪರು ಕೂಡ ಆಗಮಿಸಿದ್ದನ್ನು ನಾನು ಬಹಳ ಸಂತೋಷ ನೆನಪಿಸಿಕೊಳ್ತಾ ಇದ್ದಾರೆ. 41 ವರ್ಷ ನಿರಂತರ ಈ ಜಾಗದಲ್ಲಿ ಅನ್ನದಾನ ವಿದ್ಯಾದಾನ ನಡೀತಾ ಇದೆ. ಅಯೋಧ್ಯೆಯ ಕಾರ್ಯಾಚರಣೆಯ ಸಂದರ್ಭದಲ್ಲಿ ರಾಮ ಜಾನಕಿ ರಥದಲ್ಲಿ ಪೂಜೆ ಆದಂಥ ವಿಶೇಷ ಪ್ರತಿಮೆಗಳಿಂದ ಬಹಳಷ್ಟು ದೇವರ ಒಂದು ಸಾನ್ನಿಧ್ಯ, ಅದೇ ಸಮೀಪದಲ್ಲಿ ಹೊರಗಿನ ಕ್ಷೇತ್ರಗಳು ಇರುವಂಥದ್ದು. ನಿರಂತರ 41 ವರ್ಷಗಳು 1980ರಲ್ಲಿ ಶುಭಾರಂಭಗೊಂಡಂಥ ಈ ಸಂಸ್ಥೆ ಕೇವಲ ಕರ್ನಾಟಕದ ಮಾತ್ರ ಅಲ್ಲ, ದೂರದ ಅರುಣಾಚಲ ಪ್ರದೇಶದವರು ಇಲ್ಲಿದ್ದಾರೆ. ಅದೇ ರೀತಿ ಮೇಘಾಲಯದ ಸುಮಾರು 30 ಮಂದಿ ವಿದ್ಯಾರ್ಥಿನಿ, ಅದೇ ರೀತಿ ವೆಸ್ಟ್ ಬೆಂಗಾಲ್, ಕೇರಳ ಎಲ್ಲರಿಗೂ ಕೂಡ ನಿರಂತರವಾಗಿ ಸಂಪೂರ್ಣ ಉಚಿತ ಅಪ್ಲಿಕೇಶನ್ ಫಾರ್ಮ್ಸ್ ಅಂತ ನಾವೇನು ಚಾರ್ಜ್ ಮಾಡಿದ್ರೆ ಆ ರೀತಿಯಲ್ಲಿ ದೇವರು ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಮಾನನೀಯ ಅಶೋಕ್ ಸಿಂಗಾಲ್ಜಿಯವರು ಇಲ್ಲಿ ಆಗಮಿಸಿದ್ದಾರೆ. ಪೂಜ್ಯ ಪೇಜಾರು ಶ್ರೀಗಳವರು ಆಗಮಿಸಿದ್ದಾರೆ. ಕರ್ನಾಟಕದ ರಾಜ್ಯಪಾಲ ಆಗಿದ್ದಂತಹ ರಮಾದೇವಿಯವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಹಾಗೆ ನೂರಾರು ಮಂದಿ ಸಾಧು ಸಂತರು ಹಿರಿಯರು ಎಲ್ಲರೂ ಕೂಡ ಬಂದಂಥ ಒಂದು ಪುಣ್ಯ ನೆಲ ಇವತ್ತು ಅವರ ಹುಟ್ಟುಹಬ್ಬ. ಅವರಿಗೆ ದೇವರು ಆಯುಷ್ಯವನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ, ಅದೇ ರೀತಿ ಉಜ್ವಲವಾದಂಥ ಭವಿಷ್ಯವನ್ನು ಕೊಡಲಿ. ಯಾಕಂದರೆ ಕನ್ನಡರು ಸ್ವಾಮಿ ವಿವೇಕಾನಂದ ಹೇಳಿದಾಗೆ ದೇ ಆರ್ ದಿ ಸಾಲ್ಟ್ ಆಫ್ ದಿ ನೇಷನ್. ನೆನಪಾಗ್ತದೆ ಜಾನ್ ಎಫ್ ಕೆನಡಿ ಅವರ ಸಣ್ಣ ಪ್ರಾಯದಲ್ಲಿ ರಾಜಕೀಯ ಪ್ರವೇಶಿಸುವಾಗ ಅವರ ಮಿತ್ರರನ್ನು ಕೇಳಿದಂತೆ, ನಿಮ್ಮ ಯಾಕೆ ಇಷ್ಟು ಸಣ್ಣ ಪ್ರಾಯ, ಬಹಳ ಪೊಟೆನ್ಷಿಯಾಲಿಟಿ, ಯಾಕೆ ರಾಜಕೀಯಕ್ಕೆ ಬರ್ತೀರಿ? ನಿಮ್ಮ ತಂದೆಯವರ ಆ ಒಂದು ಯಾವುದು ಇಂಡಸ್ಟ್ರಿ ಅದನ್ನೇ ಮುಂದುವರಿಸ್ಬೋದು. ಅದಕ್ಕೆ ಅವರು ಹೇಳಿದಂತೆ, ಐ ವಾಂಟ್ ಟು ಸಿ ಮೈ ಮದರ್ ಲ್ಯಾಂಡ್ ಇನ್ ಎವ್ರಿ ರೆಸ್ಪೆಕ್ಟ್. ಪೊಲಿಟಿಕ್ಸ್ ಇದೆ ದಿ ಪರ್ಸ್ಯೂಟ್ ಆಫ್ ಎಕ್ಸಲೆನ್ಸ್ ಅಂತ ಒಂದು ಮಾತು ಹೇಳ್ತಾರೆ. ಅದು ಬಹಳ ವಿಶಿಷ್ಟವಾದಂಥ, ನಾನು ಈ ರಾಷ್ಟ್ರವನ್ನು ಮುಂದೆ ಕೊಂಡೋಗ್ಬೇಕಾದ್ರೆ ರಾಜಕೀಯ ನನಗೆ ಅದೊಂದು ಮಾಧ್ಯಮ ಅಂತ. ಸೊ ಪೊಲಿಟಿಕ್ಸ್ ಇಸ್ ಪರ್ಸ್ಯೂಟ್ ಆಫ್ ಎಕ್ಸಲೆನ್ಸ್. ಆ ರೀತಿಯಲ್ಲಿ ಇವರು ಕರ್ನಾಟಕ ರಾಜ್ಯದ ಉಜ್ವಲವಾದಂಥ ಭವಿಷ್ಯ ಅವರಿಗೆ ಬರಲಿದೆ. ಈ ಶುಭ ದಿನದಲ್ಲಿ, ಹುಟ್ಟುಹಬ್ಬದ ಈ ಶುಭ ದಿನದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ಈಗ ಅಯೋಧ್ಯೆಯ ಒಳ್ಳೆಯ ಕಾರ್ಯಾಚರಣೆ ಆ ದಿನಗಳಲ್ಲಿ ನೆನಪಿದೆ. ಚಿತ್ರಕೂಟದಲ್ಲಿ ಮಾನ್ಯ ಯಡಿಯೂರಪ್ಪರು ಅವ್ರ ಜೊತೆ ನಾವು ಸಹ 3 ದಿನ ಚಿತ್ರಕೂಟದಲ್ಲಿದ್ದೆ, ಮುಂದೆ ಹೋಗಲಿಕ್ಕಿಲ್ಲ ಅಂತ ಒಂದು ದಿನಗಳು 1990ರಲ್ಲಿ 30 ವರ್ಷ ಸರಿ ಹಿಂದೆ ಸರಿ ನೆನಪಾಗ್ತದೆ. ಆಗ ನಾವು ಸಹ 2 ಜಿಲ್ಲೆಗಳನ್ನು ನಡ್ಕೊಂಡು ಹೋದಂಥದ್ದು, 3 ಬಾರಿ ಹೋದವರು. ಆ ದಿವಸ ಕೂಡ ನಾವಲ್ಲೇ ಇದ್ದದ್ದು. ಈ ರೀತಿಯ ನಮ್ಮ ಒಂದು ವಿಚಾರಧಾರೆ ಇಲ್ಲಿ ಸುಮಾರು 10 ಕಿಲೋಮೀಟರ್ ಮುಂದೆ ಹೋದರೆ ಇದರಿಂದ ಭಾಳ ದೊಡ್ಡ ಒಂದು ಸಂಸ್ಥೆ, ಒಂದು ಗೋ ಸೇವೆಯ ಒಂದು ಕೇಂದ್ರ ನಡೀತಾ ಇದೆ. ಹಾಗೆ ಭಾಳ ದೂರದ ಮೇಘಾಲಯದಲ್ಲಿ ಕೂಡ ಅಲ್ಲಿಯ BJP ಸರ್ಕಾರ ಅವರ ಸಪೋರ್ಟ್ ಇದೆ. ಮೊದಲಿನ ಎಕ್ಸ್ ಪ್ರೆಸಿಡೆಂಟ್ ಅವರು 5 ಎಕರೆ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ಸರಸ್ವತಿ ವಿದ್ಯಾ ಕೇಂದ್ರ ಅಂತ ಪ್ರಾರಂಭ ಆಗಿದೆ. ಹಾಗಾಗಿ ಅಲ್ಲಿ ಈಶಾನ್ಯ ಭಾರತ ಮತ್ತೆ ತಾನೇ ನಮ್ಮ ಅಲ್ಲಿ ಹಿರಿಯರು RSS ಹಿರಿಯರು ಕೂಡ ಬಂದು ನೋಡಿದರು. ಅದಕ್ಕೆ ಕೂಡ ನಿಮ್ಮೆಲ್ಲರನ್ನು ಕೂಡ ಇಲ್ಲಿ ಮಾಧ್ಯಮದವರನ್ನು ಸಮೇತ ಉತ್ಸವ ನೀವು ಮೇಘಾಲಯಕ್ಕೆ ಬರಬೇಕು. ಅಲ್ಲಿ ಪೂರ್ವ ಅಯೋಧ್ಯ ಹಿಲ್ಸ್ ಡಿಸ್ಟಿಕ್ಕು, ಅಲ್ಲಿ 11 ಎಕರೆ ವಿಶಾಲ ಸುಂದರ ಪ್ರದೇಶದಲ್ಲಿ ನಮ್ಮ ಸರಸ್ವತಿ ವಿದ್ಯಾಮಂದಿರ ಅಂತೇಳಿ ಆಗ್ತಾ ಇದೆ. ಅದು ಪ್ರಾರಂಭ ಇತ್ತೀಚೆಗೆ. ಅಂತೂ ಈ ಶುಭ ಸಂದರ್ಭ, ಸಮಯದ ಭಾಳ ಇತಿಮಿತಿ ಇದೆ. ವಿಜೇಂದ್ರ ಅವರು ಬಂದಿದ್ದಾರೆ ನಮ್ಮ ಎಲ್ಲ ಮಕ್ಕಳ ಪರವಾಗಿ, ಹಾಗೆ ನಮ್ಮ ಬಾಲ ಸಂರಕ್ಷಣಾ ಕೇಂದ್ರದ ಅವರ ಪರವಾಗಿ, ನಮ್ಮ ಶೆಟ್ಟರು ಮನೆಯಿಂದ ಬಹಳವಾಗಿ ರಾಜೇಶ್ ಶೆಟ್ಟರು ಎಲ್ಲರೂ ಕೂಡ ನಾವೆಲ್ಲ ಒಂದು ಬಳಗದ ರೀತಿಯಲ್ಲಿದ್ದೇವೆ. ಬಂದಂಥ ಎಲ್ಲರಿಗೂ ಕೂಡ ನಾನು ಬಹಳ ಪೂರಕವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಶುಭವನ್ನು ಕೋರ್ತೇನೆ. ದೇವರು ಒಳ್ಳೆಯದು ಮಾಡಲಿ. ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಆಶೀರ್ವಾದ ಇದು ನಮ್ಮ ಗೋಶಾಲೆಯ ಈಗ ತಮ್ಮ ಉದ್ದೇಶಕ್ಕೆ ಮಾತಾಡಲಿಕ್ಕೆ ಹುಟ್ಟುಹಬ್ಬ ಆಚರಣೆ ಮಾಡೋದು ಬೇಡ ಅಂತಂದ್ರೂ ಕೂಡ ಇವತ್ತು ಪುಟ್ಟ ಮಕ್ಕಳೊಂದಿಗೆ ಇವತ್ತು ಆಚರಣೆ ಮಾಡಬೇಕು ಅಂತೇಳಿ ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಮೊಟ್ಟ ಮೊದಲಾಗಿ ತಮಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ನಮ್ಮನ್ನು ನಾವು ಯಾಕೆ ಬದುಕಬೇಕು ಅಂತೇಳಿ ಇನ್ನೊಬ್ರು ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ ಮನುಷ್ಯನ ಸಹಜ ಗುಣ ಅದು. ನಾನು ಹೇಗೆ ಬದುಕಬೇಕು, ಹೇಗೆ ಬೆಳಿಬೇಕು, ಹೇಗೆ 2 ಹೊತ್ತು ಊಟ ಮಾಡೋದಕ್ಕೋಸ್ಕರ ದುಡಿಬೇಕು ಅಂತಕ್ಕಂಥದ್ರೆ ನಮ್ಗೆ ಯಾರೂ ಕೂಡ ಕಲಿಸ್ಬಿಡೋದಕ್ಕೆ ಅವಶ್ಯಕತೆ ಇಲ್ಲ. ಆದರೆ ಇನ್ನೊಬ್ಬರಿಗೋಸ್ಕರ ಬದುಕ್ತಕ್ಕಂಥ ಬಡವರ, ವಿಶೇಷವಾಗಿ ನಮ್ಮ ಪುಟಾಣಿ ಮಕ್ಕಳಿಗೋಸ್ಕರ ತಮ್ಮ ಜೀವನವನ್ನು ತ್ಯಾಗ ಮಾಡಿರ್ತಕ್ಕಂಥ
ಡಾಕ್ಟರ್ ನಮ್ಮ ಅನಂತಕೃಷ್ಣ ಅವರು ನಿಜವಾಗ್ಲೂ ಕೂಡ ನಂಗೆ ಸಂತೋಷ ಆಯಿತು. ನಮ್ಮನ್ನು ಇವತ್ತು ಶುಭದಲ್ಲಿ ಇವತ್ತು ನಮ್ಮ ತಮ್ಮನ ದರ್ಶನ ಆಗಿರ್ತಕ್ಕಂಥದ್ದು. ಇಷ್ಟೊಂದು ದೊಡ್ಡ ಸೇವೆಯನ್ನು ಮಾಡ್ಕೊಂಡ್ಬಂದು ಹಲವಾರು ವರ್ಷಗಳಿಂದ ಯಾವುದೇ ಒಂದು ಸಣ್ಣ ಒಂದು ಕೆಲಸ ಮಾಡಿದ್ರು ಕೂಡ ಊರು ತುಂಬ ಪ್ರಚಾರವನ್ನು ಮಾಡ್ಕೊತಾರೆ. ಆದರೆ ಒಂದು ಕೈ ಮಾಡಿದ್ರೆ ಇನ್ನೊಂದು ಕೈ ಗೊತ್ತಾಗಬಾರ್ದು ಅಂತಾರೆ. ಆ ರೀತಿ ಒಂದು ಉತ್ತಮ ಸೇವೆಯನ್ನು ಏನೂ ಅಪೇಕ್ಷಣೆ ಪಡೆದೇನೆ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಎಷ್ಟೇ ಸಂಕಷ್ಟಗಳಿದ್ರೂ ಕೂಡ ತಮ್ಮ ಸೇವೆಗೆ ಏನೂ ಕೂಡ ಅಡಚಣೆ ಆಗದೇ ಈ ರೀತಿ ನಡ್ಸ್ಕೊಂಡ್ಬರ್ತಾ ಇದ್ರಿ. ನಿಜವಾಗ್ಲೂ ಕೂಡ ನಮಗೆ ನೀವು ನಿಜವಾಗ್ಲೂ ಕೂಡ ನಾವು ನಿಮ್ಮೆಲ್ಲ ನೋಡಿದ್ರೆ ನಮಗೊಂದು ಪ್ರೋತ್ಸಾಹ ಉತ್ತೇಜನ ಸಿಗುತ್ತೆ. ಒಳ್ಳೆ ಒಂದು ಸೇವೆಯನ್ನು ಮಾಡ್ತಕ್ಕಂಥದ್ದು. ನಿಮ್ಮ ಆಶೀರ್ವಾದ ಸದಾ ಇರಲಿ. ಈ ಸೇವೆ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಹೆಚ್ಚೆಚ್ಚು ಶಕ್ತಿ ನಮಗೆ ಭಗವಂತ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಶ್ರೀರಾಮನಿಗೆ ಪೂಜೆ ಮಾಡಿ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿ ಇಲ್ಲಿಗೆ ಬರೋ ಮುನ್ನ ಮಂಗಳಾದೇವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲೂ ಕೂಡ ಮುಗಿಸ್ಕೊಂಡು ಬಂದಿದೆ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಕಾರ್ಯಕಾರಿಣಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು. ಇದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಹೋದರೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪವ್ರ ಮಗ ಅನ್ನೋದಕ್ಕಿಂತ ರಾಜ್ಯದ ಮುಖ್ಯಮಂತ್ರಿಗಳ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಯಡಿಯೂರಪ್ಪವ್ರ ಮಗ ಬಂದಿದ್ದಾರೆ ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಖುಷಿಯಿಂದ ನೋಡ್ತೇನೆ. ನಿಜವಾಗ್ಲೂ ನನ್ನ ಹೆಮ್ಮೆ ಯಾವ ನನ್ನ ಪೂರ್ವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಮತ್ತು ಯಡಿಯೂರಪ್ಪವ್ರ ಮಗ ಆಗಿ ನಾನು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ಪಕ್ಷ ಸಂಘಟನೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತಕ್ಕಂಥ ಅವಕಾಶ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ನನಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾನು ಹೆಚ್ಚೇನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ವಿಶೇಷವಾದ ನಮ್ಮ ಕಾರ್ಯಕರ್ತರು ಅವರ ಪ್ರೀತಿ ವಿಶ್ವಾಸ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಆ ಶ್ರೀರಾಮ ನನಗೆ ಕರುಣಿಸಲಿ ಅಂತಕ್ಕಂಥ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಹಿರಿಯರ ಒಂದು ದರ್ಶನ ಇವತ್ತು ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನನ್ನ ಪೂರ್ವಜನ್ಮದ ಪುಣ್ಯ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಈ ಹುಟ್ಟುಹಬ್ಬದ ಆಚರಣೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ತಮ್ಮ ಪುಟಾಣಿ ಮಕ್ಕಳು ವಿಶೇಷವಾಗಿ ಅದು ಕೂಡ ವೆಸ್ಟ್ ಬೆಂಗಾಲ್, ಒರಿಸ್ಸಾ, ಬೇರೆ ಬೇರೆ ಹೊರ ರಾಜ್ಯಗಳಿಂದ ಕೂಡ ತಾವು ಈ ರೀತಿ ಸೇವೆ ಮಕ್ಕಳನ್ನ ಬೆಳೆಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬ ಸಂತೋಷ ತಂದುಕೊಟ್ಟಿದೆ. ಬರುವಂಥ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ನನ್ನ ಕಡೆಯಿಂದ ಯಾವ ರೀತಿ ಸೇವೆ ಆಗಬೇಕು ಅಂತಕ್ಕಂಥ ತಾವು ಆಜ್ಞೆ ಮಾಡ್ತಿರೋ ಅದಕ್ಕೆ ನಾನು ಕೂಡ ಸಹಕಾರವನ್ನು ನೀಡ್ತೇನೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟೊಂದು ಪ್ರೀತಿ ವಿಶ್ವಾಸ ತಾವೆಲ್ಲ ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ತನ್ನ ಬರಮಾಡ್ಕೊಂಡಿದ್ದೀನಿ. ಎಲ್ಲರೂ ಕೂಡ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಅತ್ಯುತ್ತಮವಾಗಿ ಬೆಳಗ್ಗೆ ನೀಡುತ್ತಿದ್ದಾರೆ. ವಿಶೇಷವಾದ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾಗಿ ಅದಕ್ಕಿಂತ ಹಿಂದೆ ಯುವ ಮೋರ್ಚಾದ ಕಾರ್ಯದರ್ಶಿಯಾಗಿ ಒಟ್ಟು ಒಂದು ವಿಜಯೇಂದ್ರ ಅಂತ ಹೇಳಿದ್ರೆ ಒಂದು ರೀತಿ ಸಂಚಲನ ಮೂಡಿಸುವ ರೀತಿಯಲ್ಲಿ ಪಕ್ಷವನ್ನ ಸಂಘಟಿಸುವಂತಹ ರೀತಿ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ್ದು ಏನು ಅಂತ ಹೇಳಿದ್ರೆ ನನ್ನ ರಾಜಕೀಯ ಗುರುಗಳು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರು ಯಾವ ರೀತಿ ಒಂದು MLA ಇದ್ದು ಈ ಪಕ್ಷವನ್ನ ಅಧಿಕಾರಕ್ಕೆ ತಂದು ಇವಾಗ ಪಕ್ಷ ಈ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಬೆಳೆಯಲಿಕ್ಕೆ ಕಾರಣಕರ್ತರಾದಂತಹ ನಮ್ಮೆಲ್ಲರ ಹಿರಿಯರಾದಂತಹ BS ಯಡಿಯೂರಪ್ಪನವರ ಸುಪುತ್ರ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ವಿಜಯೇಂದ್ರನನ್ನು ಗಮನಿಸಿದಾಗ ಹೆಚ್ಚು ಹೇಳ್ಬೇಕಂತ ಹೇಳಿಲ್ಲ, ಯಡಿಯೂರಪ್ಪನವರ ಯಾವ ಎಲ್ಲ ಗುಣಗಳಿದೆ ಆ ಎಲ್ಲ ಗುಣಗಳನ್ನ ಮಾನ್ಯ ವಿಜಯೇಂದ್ರ ನಾವು ಕಾಣ್ತೀವಿ. ಯಾಕೆ ಅಂತ ಹಿರಿಯರಿರಲಿ ಕಿರಿಯರಿರಲಿ ಎಲ್ಲರಿಗೂ ಕೂಡ ಅಷ್ಟೇ
ತಾಳ್ಮೆಯಿಂದ. ಯಾವತ್ತಾದರೂ ಆತ್ಮೀಯ ಬಂಧುಗಳೇ, ಮಾನ್ಯ ಯಡಿಯೂರಪ್ಪನವರು ಅಧಿಕಾರದಲ್ಲಿ ಇರಲಿ, ಅಧಿಕಾರದಲ್ಲಿ ಇಲ್ಲದೇ ಇರಲಿ, ಅವರ ವ್ಯಕ್ತಿತ್ವ ಒಂದೇ ರೀತಿ, ಇಗ್ಲಿಕ್ಕೂ ಇಲ್ಲ, ತುಗ್ಲಿಕ್ಕಿಲ್ಲ ಅಂತ ಎಲ್ಲ ಗುಣಗಳನ್ನು ಕೂಡ ಮಾನ್ಯ ವಿಜಯೇಂದ್ರಣ್ಣವರು ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯವನ್ನು ನಮ್ಮೆಲ್ಲರ ಪರವಾಗಿ ಸಲ್ಲಿಸುತ್ತಾ ನಾವೇನು ದೊಡ್ಡ ಕನಸನ್ನು ಕಂಡಿದ್ದೇವೆ, ಆ ಕನಸು ಆದಷ್ಟು ಬೇಗ ಈಡೇರಬೇಕು ಅಂತೇಳಿ ನಾವು ನಮ್ಮ ಎಲ್ಲ ದೇವತೆಗಳು ಕೂಡ ಪ್ರಾರ್ಥನೆ ಮಾಡುತ್ತಾ, ಹಿರಿಯರಾದ ಪಿ ಅನಂತಕೃಷ್ಣ ಭಟ್ ಅವರು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಪಿ ಅನಂತಕೃಷ್ಣ ಭಟ್ ಅವರ ಸುಮಾರು 27 ವಿದ್ಯಾರ್ಥಿಗಳನ್ನ ನನ್ನ ವಿದ್ಯಾರ್ಥಿ ಸಂಸ್ಥೆಯಲ್ಲಿ ಕೂಡ ಕಲಿತವರು ಮಕ್ಕಳಿದ್ದಾರೆ. ಒಟ್ಟಿನಲ್ಲಿ ಎಲ್ಲರಿಗೂ ಕೂಡ ದೇವರು ಒಳ್ಳೆದು ಮಾಡಲಿ, ನನ್ನ ಪ್ರೀತಿಯ ಮಾಧ್ಯಮದ ಮಿತ್ರರಿಗೂ ಕೂಡ ಒಳ್ಳೆಯದು ಮಾಡಲಿ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಯುವ ನಾಯಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮೆಲ್ಲ ನಿಂತು ಈ ರಾಷ್ಟ್ರಕ್ಕೆ ಭೇಟಿ ಕೊಡುವಂತಹ ದಿನ ಸನ್ನಿಹಿತವಾಗಲಿ ಅಂತೇಳಿ ನಮ್ಮದು ಎಲ್ಲ ಕಾರಣಕ್ಕದ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತೇನೆ. ಅದರ ಜೊತೆಗೆ ಮಾನ್ಯ ವಿಜಯೇಂದ್ರಣ್ಣವರು ಮೊನ್ನೆ ಕೊರೋನಾ ಸಂದರ್ಭದಲ್ಲಿ ಮಾಡಿದಂತ ಒಂದು ದೊಡ್ಡ ಕಾರ್ಯಕ್ರಮ, ನಮ್ಮ ಕಿಶೋರಣ್ಣ ಅದರ ಸಂಚಾಲಕರಾಗಿದ್ರು. ಯುವ ಮೋರ್ಚಾದ ಒಂದು ತಂಡವೇ ಅವರ ಹಿಂದೆ ಕೆಲಸ ಮಾಡಿತ್ತು. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ಸಚಿನ್ ಮಾರೆ ಮತ್ತು ಕಾರ್ಯದರ್ಶಿ ಪ್ರವೀಣ್ ಮುದ್ರಣಕರ, ಈ ಇಬ್ಬರು ಸೇರಿಕೊಂಡು ಇಡೀ ತಂಡ ಈ ಉಳ್ಳಾಲ ಭಾಗದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದೆ. ಕಿಶೋರಣ್ಣ ಭಾಗದ ಇಂತಹ ವಿಜಯೇಂದ್ರಣ್ಣ ಯಾಕೆ ಅಂತ ಹೇಳಿದ್ರೆ, ನಾವು ಗಮನಿಸಬೇಕದ್ದು ವಿಜಯೇಂದ್ರಣ್ಣ ದೊಡ್ಡ ಗುಣ ಏನು ಅಂತ ಹೇಳಿದ್ರೆ, ಅವರಲ್ಲಿರತಕ್ಕಂಥ ಸಾಮಾಜಿಕ ಕಳಕಳಿ. ಒಬ್ಬ ನಾಯಕತ್ವ ಬೆಳೆಯಬೇಕಂತಂದ್ರೆ ಆ ಎಲ್ಲ ಗುಣಗಳನ್ನು ಆಗಲೇ ಹೇಳಿದ್ದೇನೆ, ಯಡಿಯೂರಪ್ಪನವರ ಏನೇನು ಗುಣಗಳಿದೆ ಆ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡಂತ ನಮ್ಮ ನಾಯಕ ವಿಜಯೇಂದ್ರಣ್ಣವರಿಗೆ ಮತ್ತಷ್ಟು ಶ್ರೀದೇವರು ಒಳ್ಳೆದನ ಮಾಡಲಿ, ಉನ್ನತ 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 ಸ್ಥಾನಕ್ಕೆ ಅವರಿಗೆ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಾನೇನು ಆಚರಣೆ ಮಾಡಬೇಕು ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ನಮ್ಮ ಈ ಕ್ಷೇತ್ರದೆಲ್ಲ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಅನಾಥಾಶ್ರಮಕ್ಕೆ ಭೇಟಿ ನೀಡಿ ಇವತ್ತು ಗೋಗಳನ್ನು ಪೂಜೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ತುಂಬ ಸಂತೋಷ ಆಗಿದೆ. ಇಂಥ ಒಳ್ಳೆಯ ದಿನ ನಾನು ಬಂದು ಇಂಥ ಒಂದು ಸೇವಾ ಕ್ಷೇತ್ರಕ್ಕೆ ಭೇಟಿ ನೀಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನನಗೆ ಸಂತೋಷ ತಂದಿದೆ. ಬರುವಂಥ ದಿನಗಳಲ್ಲಿ ನಮ್ಮೇನು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರ ಒಂದು ವಿಶ್ವಾಸ, ಪ್ರೀತಿ ಎಲ್ಲವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಆ ಶಕ್ತಿ ನನಗೆ ಲಭಿಸಲಿ ಅಂತಕ್ಕಂಥ ಪ್ರಾರ್ಥನೆ ಸಂದರ್ಭ. ನಮಗಿಂತ ಹೆಚ್ಚಾಗಿ ಇವತ್ತು ವಿರೋಧ ಪಕ್ಷದವ್ರಿಗೆ ಇವತ್ತು ಅರ್ಥ ಆಗಿದೆ. ಎರಡೂ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ BJP ಜಯಬೇರಿ ಬಾರಿಸಿದೆ ಅಂತಕ್ಕಂಥ ಅರಿವು ಇವತ್ತು ವಿರೋಧ ಪಕ್ಷಕ್ಕೂ ಕೂಡ ಇರತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಶಿರಾ ವಿಧಾನಸಭಾ ಕ್ಷೇತ್ರ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಅದು BJP ಗೆದ್ದಿಲ್ಲ. ನಾನು ಅಲ್ಲೇ ಒಂದು 18-20 ದಿನ ನಮ್ಮೆಲ್ಲ ಪಕ್ಷದ ಮುಖಂಡರ ಜೊತೆ ಅಲ್ಲಿದ್ದು ಕಾರ್ಯಕರ್ತರ ಜೊತೆ ಓಡಾಡಿ ಮತದಾರನ ಅರ್ಥ ಮಾಡಿಕೊಂಡು ಅವರ ಒಂದು ಪ್ರೀತಿಯನ್ನು ಗೆಲ್ತಕ್ಕಂಥ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಬಹುಶಃ ಕನಿಷ್ಠ ಪಕ್ಷ ಅಂತೂ ಕೂಡ 25,000 ಅಂತರದಲ್ಲಿ ಶಿರಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಕಮಲದ ಹೊರಡುತ್ತದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾಜಿಯವರೊಂದು ಮಾತನ್ನು ಹೇಳಿದರು. ಹಳೆ ಮೈಸೂರು ಭಾಗದಲ್ಲಿ ನೀವು ಪಕ್ಷವನ್ನು ಬಲಪಡಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದರು. ಬಹುಶಃ ಶಿರಾ ಕ್ಷೇತ್ರದ ಗೆಲುವು ಆ ಹಳೆ ಮೈಸೂರು ಭಾಗದ ಒಂದು ಬಾಗಿಲನ್ನು ತೆರೆಸ್ದಂಗೆ ಆಗ್ತದೆ. ಅದ್ರ ಮೂಲಕ ಇಡೀ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಇನ್ನೂ ಹೆಚ್ಚನ್ನು ಒತ್ತು ಕೊಡ್ತಕ್ಕಂಥ ಕೆಲಸ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮಾಡ್ತೇವೆ.